ಸಿಡಿಲು ಬಡಿದು ಮೂವರು ಆಸ್ಪತ್ರೆಗೆ ದಾಖಲಾದ ಘಟನೆ ಮಿಯಾರು ಗ್ರಾಮದ ನೆಲ್ಲಿಗುಡ್ಡೆ ಮೊರಾರ್ಜಿ ವಸತಿ ಶಾಲೆಯ ಬಳಿ ಸಂಭವಿಸಿದೆ. 18 ವರ್ಷದ ಸುಬ್ರಹ್ಮಣ್ಯ, 28 ವರ್ಷದ ಸುರೇಶ್ ಹಾಗೂ 25 ವರ್ಷದ ಆನಂದ ಗಾಯಗೊಂಡವರು. ಮನೆಯ ವಿದ್ಯುತ್ ಮೀಟರ್ಗೆ ಸಿಡಿಲು ಬಡಿದ ಪರಿಣಾಮ ಅಂಗಳದಲ್ಲಿ ಕುಳಿತಿದ್ದ ಮೂವರಿಗೆ ಗಾಯಗಳಾಗಿವೆ. ಗಾಯಾಳುಗಳನ್ನು ತಕ್ಷಣವೇ ಕಾರ್ಕಳ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಮನೆಯ ಉಳಿದ ಸದಸ್ಯರು ಮನೆಯೊಳಗಿದ್ದ ಕಾರಣ ಅಪಾಯದಿಂದ ಪಾರಾಗಿದ್ದಾರೆ ಎನ್ನಲಾಗಿದೆ. ಕೊಡವೆ ಇಲ್ಲದೊಲ ಇತ್ತ ಪ್ರಪ್ಪ ಸುರತೊಂಜಿ ತೆಡಿಲ್ ಬರ್ತದೆ ಎರಡು ಪಕ್ಕ ಕುಡಜ್ ಮಲ್ಲ ತೆಡಿಲ್ ಬರುವಾಗ ಇಲ್ಲದೆಲ್ಲ ಇತ್ತಿನಾಗಲಿ ಮಾತೆರೆಗಳ ಫುಲ್ ಹಾಕೋದು ಪಕ್ಕ ದಾದಾಂಡಲ್ಲ ಗೊತ್ತಾಯ್ತು ಫುಲ್ಲು ಮಾತೆರೆಗಳ ಹಾಕಿದೆ 3 ಜನಕ್ಲ ಹಿಂಗೆ 3 ಜನಕ್ಲ ದೆತ್ತದ್ದು ಹಾಕಿದೆ ಫ್ಲೈಟ್ ಅಲ್ಪನೆ 3 ನಕ್ಲಿದ್ದೆಲ್ಲ ಗೊತ್ತಾಯ್ತು. ಬೊಕ್ಕ ಆಸ್ಪತ್ರೆಗೆ ಮೂಲ ಬರ್ತದೆ ಗೊತ್ತಾಯ್ತು. ಫುಲ್ಲು ಪೆಟ್ಟಾಗ್ತದೆ ಕೈಕ್ಲ ಫುಲ್ ಪೆಟ್ಟಾಗ್ತದೆ ಕೈ ಕಾರಿಗೆ